ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಇರುವುದು ಇದೇ ಕೊನೆ ಬಾರಿ. ಆಮೇಲೆ ಇನ್ನೆಂದು ಅಧಿಕಾರಕ್ಕೆ ಬರಲ್ಲ ಎಂದು ಬ್ರಹ್ಮಾಂಡ ಗುರೂಜಿ ಅಲಿಯಾಸ್ ನರೇಂದ್ರ ಬಾಬು ಶರ್ಮಾ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಹಾಸನಾಂಬ ದೇವಿ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ರಾಜಕೀಯ ಕುರಿತು ಭವಿಷ್ಯ ನುಡಿದಿದ್ದು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ದಾರೆ. ಎಲ್ಲ ರಾಜಕೀಯದವರು ಗೊಂದಲದಲ್ಲಿ ಸಿಲುಕಿದ್ದು ಬಹಳಷ್ಟು ಜನ ಕಿತ್ತಾಡುತ್ತಿದ್ದಾರೆ, ಸ್ಥಾನ ಪಲ್ಲಟ ಮಾಡಿಕೊಳ್ಳುತ್ತಿದ್ದಾರೆ. ಇಡೀ ಜಗತ್ತಿನ ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಅಧಿಕಾರ ಕುರ್ಚಿಗಾಗಿ ಬಡಿದಾಡುತ್ತಿರುವುದು, ಹೆಸರುವಾಸಿಯಾಗುತ್ತಿರುವುದು ಇಡೀ ವಿಶ್ವಕ್ಕೆ ಗೊತ್ತಾಗಿರುವ ವಿಷಯ. ಸಂಕ್ರಾಂತಿಯ ಒಳಗಡೆ ಕೇತು ಮತ್ತು ಸೂರ್ಯ ರಾಹು ಜೊತೆಗೆ ಜರುಗಲಿದ್ದು ಬಹಳ ದೊಡ್ಡ ಗಲಾಟೆಗಳು ನಡೆಯುತ್ತವೆ. ಇದರ ಜೊತೆಗೆ ಸ್ಥಾನ ಪಲ್ಲಟ, ಪಕ್ಷಪಾತ, ಭೇದ ಭಾವ ಆಗಲಿದೆ. ರಾಜಕೀಯದವರು ಇನ್ಮೇಲೆ ಹಿಟ್ಲರ್ ರೂಲ್ ತರಲಿದ್ದಾರೆ. ಸಿದ್ದರಾಮಯ್ಯ ಅವರು ಆರೋಗ್ಯ ಕ್ಷೀಣಿಸದಂತೆ ನೋಡಿಕೊಳ್ಳಬೇಕು. ಅಲ್ಲದೆ ಕಾಂಗ್ರೆಸ್ ಅಧಿಕಾರಾವಧಿ ಇದೇ ಕೊನೆ, ಮುಂದೆ ಜನ್ಮದಲ್ಲೂ ಅಧಿಕಾರಕ್ಕೆ ಬರಲ್ಲ ಎಂದು ಹೇಳಿದ್ದಾರೆ. ಕರ್ನಾಟಕ 3 ಭಾಗ, ಭಾರತ 2 ಭಾಗ. ಏನಿದು ಅರ್ಥ? ಹೌದು, ಇದು ಕೊನೆಯ ಹಂತ. ಮುಂದಿನ ದಿನಗಳಲ್ಲಿ ಪ್ರಳಯ ಆಗುತ್ತೆ. ಉತ್ತರ ಭಾರತ, ಉತ್ತರ ಕರ್ನಾಟಕ ಭಾಗ ಮುಳುಗಲಿದೆ. ಕರ್ನಾಟಕ 3 ಭಾಗ ಆದರೆ ಭಾರತ 2 ದೇಶ ಭಾಗ ಆಗುತ್ತದೆ. ಇದಕ್ಕೆಲ್ಲ ಮುನ್ಸೂಚನೆಗಳು ದೊರಕುತ್ತಿವೆ. ಇದೇ ಕೊನೆಯ ವಿಷಯವಾದ ಸಂದರ್ಭವಾಗಿದ್ದು ಮುಂದೆ ಆಗುವ ಉಗ್ರ ಸ್ವರೂಪದ ಬಗ್ಗೆ ಹಾಸನಾಂಬ ತಾಯಿ ಸೂಚನೆಯನ್ನು ಕೊಟ್ಟಿದ್ದಾಳೆ ಎಂದು ಹೇಳುತ್ತಾರೆ. ಜನರು ಆರೋಗ್ಯ ನೋಡಿಕೊಳ್ಳಬೇಕು. ಜಲಗಂಡಾಂತರ ಸಂಭವಿಸಲಿದ್ದು ಘಟಪ್ರಭಾ, ಮಲಪ್ರಭಾ, ಗೋದಾವರಿ ನದಿಗಳು ದೇಶ 2 ಭಾಗ ಮಾಡುವಷ್ಟು ತುಂಬುತ್ತವೆ ಎಂದು ಗಂಡಾಂತರದ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಹಾಸನಾಂಬ ದೇವಸ್ಥಾನದಲ್ಲಿ ಇತ್ತೀಚೆಗೆ ಭೇಟಿ ಕೊಟ್ಟು ಈ ಎಲ್ಲ ಸಂಗತಿಗಳನ್ನು ಬ್ರಹ್ಮಾಂಡ ಗುರೂಜಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದರು. ಅಷ್ಟಕ್ಕೂ ಈ ಬ್ರಹ್ಮಾಂಡ ಗುರೂಜಿಯ ಹಿನ್ನೆಲೆ ಏನು? ನರೇಂದ್ರ ಬಾಬು ಅಲಿಯಾಸ್ ಬ್ರಹ್ಮಾಂಡ ಗುರೂಜಿ ಹುಟ್ಟಿದ್ದು ಮಂಡ್ಯ ಜಿಲ್ಲೆಯಲ್ಲಿ. ಅವರು ತಮ್ಮ ಪ್ರಾಥಮಿಕ ಅಭ್ಯಾಸವನ್ನ ಮಂಡ್ಯದಲ್ಲಿ ಮುಗಿಸುತ್ತಾರೆ. ಚಿಕ್ಕಂದಿನಿಂದಲೂ ಮಾತುಗಳಲ್ಲಿ ಚಾತುರ್ಯತೆಯನ್ನು ಹೊಂದಿದಂತಹ ನರೇಂದ್ರ ಬಾಬು ಇವರ ತಂದೆ ತಾಯಿಗಳು ನರೇಂದ್ರ ಬಾಬು ಹೇಗಾದರೂ ಮಾಡಿ ಒಬ್ಬ ಇಂಜಿನಿಯರ್ ಆಗಬೇಕೆನ್ನುವ ಮಹದಾಸೆಯನ್ನ ಇಟ್ಟುಕೊಂಡಿದ್ದರು. ಇದೇ ಕಾರಣ ತಂದೆ ತಾಯಿಗೋಸ್ಕರ ಕಷ್ಟಪಟ್ಟು ಹಾಗೋ ಹೀಗೋ ಮಾಡಿ ಎಲೆಕ್ಟ್ರಾನಿಕ್ಸ್ ಡಿಗ್ರಿ ಕೂಡ ಮುಗಿಸುತ್ತಾರೆ. ಮುಂದೆ ಅಲಹಾಬಾದ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆಯುತ್ತಾರೆ. ಆದರೆ ಚಿಕ್ಕವರಿದ್ದಾಗ ನರೇಂದ್ರ ಬಾಬುಗೆ ಸಿನಿಮಾ ಹುಚ್ಚು ವಿಪರೀತವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ತರ ತಾವು ಕೂಡ ಒಬ್ಬ ಹೀರೋ ಆಗಬೇಕೆನ್ನುವ ಮಹದಾಸೆಯನ್ನ ಹೊಂದಿದ್ದರು. ಒಂದು ಮಾಹಿತಿಯ ಪ್ರಕಾರ ಶಾಲೆಯಲ್ಲಿದ್ದಾಗಲೇ ನರೇಂದ್ರ ಬಾಬು ಕ್ಲಾಸುಗಳನ್ನ ಬಂಕ್ ಮಾಡಿ ವಾರಕ್ಕೆ 2-3 ಸಿನಿಮಾಗಳನ್ನ ನೋಡುತ್ತಿದ್ದರಂತೆ. ಅದರಲ್ಲೂ ಅವರಿಗೆ ನಾಯಕ ನಟಿಯರಾದಂತಹ ಮಂಜುಳಾ, ಲಕ್ಷ್ಮಿ, ಅಂಬಿಕಾ ಹಾಗೂ 80ರ ದಶಕದ ಕನಸಿನ ರಾಣಿ ಮಾಲಾಶ್ರೀ ತುಂಬಾನೇ ಫೇವರೇಟ್ ಅಂತೆ. ಮಾಲಾಶ್ರೀ ಅವರನ್ನ ತಮ್ಮ ಕನಸಿನ ರಾಣಿ ಎಂದೇ ಅವರು ಹೇಳಿಕೊಂಡಿದ್ದಾರೆಂದು ಅವರ ಆಪ್ತರು ಹೇಳುತ್ತಾರೆ. ಮದುವೆ ಆದರೆ ಮಾಲಾಶ್ರೀ ಅಂತ ಹುಡುಗಿಯನ್ನೇ ಮದುವೆ ಆಗಬೇಕು, ಹೆಂಡತಿಯೊಬ್ಬಳು ಇದ್ದರೆ ಹೀಗಿರಬೇಕೆಂದು ಅವರ ಆಸೆ ಆಗಿತ್ತಂತೆ. ತಮ್ಮ ಎಜುಕೇಶನ್ ಅನ್ನ ಮುಗಿಸಿ ಅವರು ನೇರವಾಗಿ ಹಾಗೋ ಹೀಗೋ ಮಾಡಿ ಸಿನಿಮಾ ರಂಗವನ್ನ ಸೇರಬೇಕೆಂದು ವಿಪರೀತ ಕನಸುಗಳನ್ನ ಕಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಎಂಟ್ರಿ ಕೊಡುತ್ತಾರೆ. ಆದರೆ ಅವರ ದೈತ್ಯಾಕಾರದ ದೇಹವನ್ನು ಕಂಡು ಯಾರು ಕೂಡ ಅವರಿಗೆ ಸರಿಯಾದ ಪಾತ್ರಗಳನ್ನು ಕೊಡುವುದಿಲ್ಲ. ಇದೇ ಕಾರಣ ಅವರು ಗಾಂಧಿನಗರದ ಕೆಲವು ಏಜೆಂಟುಗಳ ಮೂಲಕ ಸಿನಿಮಾದಲ್ಲಿ ಪಾತ್ರವನ್ನು ಪಡೆಯುವುದಕ್ಕೆ ಪ್ರಯತ್ನ ಕೂಡ ಪಡುತ್ತಾರೆ. ಆದರೆ ಆ ನಿಟ್ಟಿನಲ್ಲಿ ಸುಮಾರು ದುಡ್ಡನ್ನು ಕೂಡ ಕಳೆದುಕೊಂಡಿದ್ದಾರೆ ಎಂದು ಅವರೇ ಹೇಳುತ್ತಾರೆ. ಯಾರೋ ಒಬ್ಬ ಪುಣ್ಯಾತ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಇವರನ್ನ ಸೆಕೆಂಡ್ ಹೀರೋ ಮಾಡುತ್ತೇನೆಂದು ಹೇಳಿ ಆಗಿನ ಸಮಯದಲ್ಲಿ 20,000 ರೂಪಾಯಿ ದೋಚಿದ್ದನಂತೆ. ಹಾಗೋ ಹೀಗೋ ಮಾಡಿ ನರೇಂದ್ರ ಬಾಬು ಗಾಂಧಿನಗರದಲ್ಲಿ ಸುದೀಪ್ ಅವರ ನಂದಿ ಚಿತ್ರದಲ್ಲಿ ಅವರ ಗೆಳೆಯನ ಪಾತ್ರವನ್ನ ಗಿಟ್ಟಿಸಿಕೊಳ್ಳುತ್ತಾರೆ. ಆದರೆ ಆ ಚಿತ್ರದ ಅವರ ಪಾತ್ರ ಯಾರಿಗೂ ಕೂಡ ಗಮನ ಸೆಳೆಯುವುದಿಲ್ಲ. ಆದರೆ ಬಿಟ್ಟು ಬಿಡದ ಪ್ರಯತ್ನ ನಂತರ ಮತ್ತೆ ಅವರು ಉಪೇಂದ್ರ ಅಭಿನಯದ ಉಪ್ಪಿದಾದ MBBS ಚಿತ್ರದಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿರುವ ಒಂದು ಪಾತ್ರವನ್ನು ಕೂಡ ಮಾಡುತ್ತಾರೆ. ಹೀಗೆ ಮುಂದೆ ಕಲ್ಲರಳಿ ಹೂವಾಗಿ, ಮಹಾರಾಜ, ಇನ್ನು ಅನೇಕ ಚಿತ್ರಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲೂ ಕೂಡ ನಟಿಸುತ್ತಾರೆ. ಆದರೆ ಎಷ್ಟೇ ಕಷ್ಟಪಟ್ಟರೂ ಅವರು ಹೀರೋ ಆಗುವ ಕನಸು ಮಾತ್ರ ನನಸಾಗುವುದಿಲ್ಲ. ಹಲವಾರು ಕಡೆ ಅವಮಾನವನ್ನು ಕೂಡ ಸಹಿಸುತ್ತಾರೆ. ಮುಂದೆ ಸೋತು ಸುಣ್ಣಾಗಿದ್ದ ನರೇಂದ್ರ ಬಾಬು ಸಿನಿಮಾ ರಂಗವನ್ನ ಬಿಟ್ಟು ತಾವು ಓದಿದ ಕ್ಷೇತ್ರದಲ್ಲಿ ಕೆಲಸವನ್ನು ಹುಡುಕಿಕೊಂಡು ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಆದರೆ ಅವರ ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು, ಹೇಗಾದರೂ ಮಾಡಿ ಪ್ರಸಿದ್ಧಿಯಾಗಬೇಕು, ಪರದೆ ಮೇಲೆ ಮಿಂಚಲೇಬೇಕು ಎನ್ನುವುದು ಅವರ ಛಲವಾಗಿತ್ತು. ಇದೇ ಕಾರಣ ಅವರು ಏನೇ ಕೆಲಸ ಮಾಡಿದ್ರು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲಿಲ್ಲ. ಒಮ್ಮೆ ಅಚಾನಕ್ ಆಗಿ ಗಾಂಧಿನಗರದ ಒಬ್ಬ ಸ್ನೇಹಿತ ಅವರಿಗೆ ಸಿಗುತ್ತಾನೆ. ಯಾವುದೋ ಒಂದು ಸಿನಿಮಾದಲ್ಲಿ ಭವಿಷ್ಯ ಹೇಳುವ ಕ್ಯಾರೆಕ್ಟರ್ ಇದೆ, ಮಾಡುತ್ತೀಯಾ ಅಂತ ಕೇಳುತ್ತಾನೆ. ಮುಂದೆ ಜ್ಯೋತಿಷಿ ಗೆಟಪ್ ಹಾಕಿಕೊಂಡು ಆ ಚಿತ್ರದಲ್ಲಿ ಆ ಪಾತ್ರವನ್ನು ಕೂಡ ಮಾಡುತ್ತಾರೆ. ನೋಡಿದರೆ ನಿಜ
ನಿಜಕ್ಕೂ ಗುರುಜಿ ಹಾಗೆ ಇವರು ಎದ್ದು ಕಾಣುತ್ತಿದ್ದರು. ಆಗ ಇನ್ನೊಬ್ಬ ಸ್ನೇಹಿತ ಇವರಿಗೆ ಯಾಕೆ ನೀನು ಟಿವಿಯಲ್ಲಿ ಜ್ಯೋತಿಷ್ಯವನ್ನ ಹೇಳಬಾರದು ಎಂದು ಸಲಹೆ ನೀಡುತ್ತಾನೆ. ಜ್ಯೋತಿಷ್ಯದ ಗಂಧ ಕೂಡ ಗೊತ್ತಿರದ ನರೇಂದ್ರ ಬಾಬುಗೆ ನಿಜಕ್ಕೂ ಇದು ಒಂದು ಒಳ್ಳೆಯ ಐಡಿಯಾ ಎಂದು ಅನಿಸುತ್ತದೆ. ಇದ್ದಕ್ಕಿದ್ದ ಹಾಗೆ ನರೇಂದ್ರ ಬಾಬು ಸುಮಾರು ತಿಂಗಳ ಕಾಲ ಕಾಣೆಯಾಗುತ್ತಾರೆ. ಹೌದು, ಅವರು ಜ್ಯೋತಿಷ್ಯವನ್ನು ಕಲಿಯುವ ಸಲುವಾಗಿ ನೇರವಾಗಿ ಚೆನ್ನೈಗೆ ಹೋಗಿ ಒಂದು ದೇವಸ್ಥಾನದ ಗುರುಜಿಗಳ ಜೊತೆ ಹಲವಾರು ಜ್ಯೋತಿಷ್ಯದ ಬಗ್ಗೆ ಪುಸ್ತಕಗಳನ್ನ, ಮಾಹಿತಿಯನ್ನ, ಅದರ ಬಗ್ಗೆ ಜ್ಞಾನವನ್ನು ಕೂಡ ಅಧ್ಯಯನ ಮಾಡುತ್ತಾರೆ. ಹೀಗೆ ಸುಮಾರು ತಿಂಗಳ ಕಾಲ ಜ್ಯೋತಿಷ್ಯವನ್ನ ಅಧ್ಯಯನ ಮಾಡಿ ವಾಪಸ್ಸು ಬೆಂಗಳೂರಿಗೆ ಬರುತ್ತಾರೆ. ಹೀಗೆ ತಮ್ಮ ಜ್ಯೋತಿಷ್ಯವನ್ನ ಟಿವಿಯಲ್ಲಿ ಪ್ರಸ್ತುತಪಡಿಸಬೇಕೆಂದು ಕೆಲವೊಂದು ಟಿವಿ ಚಾನೆಲ್ಗಳಿಗೂ ಕೂಡ ಓಡಾಡುತ್ತಾರೆ. ಆದರೆ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಇವರಿಗೆ ಅವಕಾಶವೇ ಸಿಗುವುದಿಲ್ಲ. ಬದಲಾಗಿ ಅದೇ ತಾನೇ ಪ್ರಾರಂಭವಾಗಿದ್ದ ಕಸ್ತೂರು ಟಿವಿಯಲ್ಲಿ ಇವರಿಗೆ ಜ್ಯೋತಿಷ್ಯ ಹೇಳುವ ಕಾರ್ಯಕ್ರಮ ಸಿಗುತ್ತದೆ. ಹೀಗೆ ನರೇಂದ್ರ ಬಾಬು ಕಸ್ತೂರು ಚಾನೆಲ್ನಲ್ಲಿ ಬ್ರಹ್ಮಾಂಡ ಎಂಬ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಾರೆ. ಮೊದಮೊದಲು ಈ ಕಾರ್ಯಕ್ರಮ ಅಷ್ಟೊಂದು ಪಾಪ್ಯುಲರ್ ಆಗುವುದಿಲ್ಲ. ಒಂದು ಹಂತದಲ್ಲಿ ಈ ಕಾರ್ಯಕ್ರಮವನ್ನ ನಿಲ್ಲಿಸಬೇಕೆಂದು ಕಸ್ತೂರಿ ಚಾನೆಲ್ ಹೆಡ್ ಕೂಡ ಹೇಳುತ್ತಾರೆ. ಆದರೆ ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಈ ಚಾನೆಲ್ TRP ಈ ಒಂದು ಕಾರ್ಯಕ್ರಮದಿಂದಲೇ ಪುಟಿದೇಳುತ್ತದೆ. ಕೆಲವೊಂದು ವಾರದಲ್ಲಿ ನರೇಂದ್ರ ಬಾಬು ಅವರ ಕಾರ್ಯಕ್ರಮ ಬ್ರಹ್ಮಾಂಡ ಕರ್ನಾಟಕದಾದ್ಯಂತ ಪ್ರಸಿದ್ಧಿಯನ್ನು ಪಡೆಯಲು ಪ್ರಾರಂಭಿಸುತ್ತದೆ. ಎಲ್ಲರೂ ಇವರನ್ನ ಬ್ರಹ್ಮಾಂಡ ಗುರುಜಿ ಎಂದೇ ಕರೆಯಲು ಪ್ರಾರಂಭಿಸುತ್ತಾರೆ. ಹೀಗೆ ನೋಡಿ, ನರೇಂದ್ರ ಬಾಬು ಆಗಿದ್ದ ಈ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬ್ರಹ್ಮಾಂಡ ಗುರುಜಿಯಾಗಿ ಕರ್ನಾಟಕದಾದ್ಯಂತ, ಅದರಲ್ಲೂ ಮಹಿಳೆಯರಲ್ಲಿ ಹೆಚ್ಚು ಪ್ರಸಿದ್ಧಿಯಾಗುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅವರ ನೇರವಾದ ಮಾತುಗಳು. ಎಂತಹದೇ ಪ್ರಶ್ನೆ ಇರಲಿ, ಆ ಪ್ರಶ್ನೆಗೆ ನಿಖರವಾದ ಉತ್ತರವನ್ನ ಕೊಡುವುದರಿಂದ ಇವರು ಹೆಸರುವಾಸಿಯಾಗುತ್ತಾರೆ. ಬ್ರಹ್ಮಾಂಡ ಗುರುಜಿ ಜ್ಯೋತಿಷ್ಯ ಅಲ್ಲದೆ ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯ ಬಗ್ಗೆ ಅಪಾರ ಜ್ಞಾನವನ್ನು ಕೂಡ ಹೊಂದಿದ್ದಾರೆ. ಇದೇ ಕಾರಣ ಅವರು ಹೆಣ್ಣು ಮಕ್ಕಳಿಗೆ ಆದಷ್ಟು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕಿಕೊಂಡು ಮನೆಯಲ್ಲಾಗಲಿ ರೋಡುಗಳಲ್ಲಾಗಲಿ ಓಡಾಡುವುದು ಸರಿಯಲ್ಲ. ಸಂಪೂರ್ಣ ಬಟ್ಟೆಯನ್ನ ಧರಿಸಿ ಸೀರೆಯನ್ನ ಉಟ್ಟಿ ದೇಹವನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡು ಓಡಾಡಬೇಕೆನ್ನುವುದು ಅವರ ಮಾತುಗಳಾಗಿವೆ. ಮುಂದೆ ಇವರು ಕಸ್ತೂರು ಟಿವಿ ಅಲ್ಲದೆ ಜಿ ಟಿವಿ, ಸುವರ್ಣ ಟಿವಿಯಲ್ಲೂ ಕೂಡ ಇನ್ನು ಕೆಲವೊಂದು ಮಾಧ್ಯಮಗಳಲ್ಲಿ ಬ್ರಹ್ಮಾಂಡ ಹೆಸರನ್ನೇ ಅಲ್ಪ ಸ್ವಲ್ಪ ಬದಲಾಯಿಸಿ ಭವ್ಯ ಬ್ರಹ್ಮಾಂಡ, ಬೃಹತ್ ಬ್ರಹ್ಮಾಂಡ ಅನ್ನುವ ಹೆಸರುಗಳಿಂದ ಜ್ಯೋತಿಷ್ಯವನ್ನ ಹೇಳಿ ಇನ್ನೂ ಹೆಸರುವಾಸಿಯಾಗುತ್ತಾರೆ. ಒಂದು ಕಾಲದಲ್ಲಿ ಬೆಳಗ್ಗೆ ಆದರೆ ಸಾಕು, ಸಾಯಂಕಾಲ ಆದರೆ ಸಾಕು, ಆಧ್ಯಾತ್ಮಿಕ ಒಲವನ್ನು ಹೊಂದಿರುವಂತಹ ನೋಡುಗರು ಇವರ ಕಾರ್ಯಕ್ರಮವನ್ನ ತಪ್ಪದೇ ವೀಕ್ಷಿಸಲು ಪ್ರಾರಂಭಿಸುತ್ತಾರೆ. ಕೆಲವೊಮ್ಮೆ ಇವರ ಮಾತುಗಳು, ಇವರ ಕೊಡೋ ಉತ್ತರಗಳು ತೀಕ್ಷ್ಣವಾಗಿದ್ದವು ಹಾಗೂ ಸರಿಯಾಗಿದ್ದವು. ಹೀಗೆ ತಮ್ಮ ಕಾರ್ಯಕ್ರಮದ ಮೂಲಕ, ತಮ್ಮ ನೇರವಾದ ಮಾತುಗಳ ಮೂಲಕ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾದಂತಹ ಬ್ರಹ್ಮಾಂಡ ಗುರುಜಿಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಭಾಗವಹಿಸಲು ಆಹ್ವಾನ ಬರುತ್ತದೆ. ಅಲ್ಲಿಯೂ ಕೂಡ ಅವರು ತಮ್ಮ ಪ್ರಚಂಡ ಮಾತುಗಳೊಂದಿಗೆ ಅವರು ವೀಕ್ಷಕರ ಗಮನವನ್ನ ಸೆಳೆಯುತ್ತಾರೆ. ಆ ಸೀಸನ್ ನಲ್ಲಿ ಬ್ರಹ್ಮಾಂಡ ಗುರುಜಿ ಗೆಲ್ಲುತ್ತಾರೆ ಅನ್ನುವ ಮಟ್ಟಿಗೆ ಅವರ ಸ್ಪರ್ಧೆಯನ್ನ ಮಾಡುತ್ತಾರೆ. ಇತ್ತೀಚೆಗೆ ಪತ್ರಕರ್ತರೊಬ್ಬರು ಬ್ರಹ್ಮಾಂಡ ಗುರುಜಿಗೆ ಮುಂದೆ ನೀವೇನಾದರೂ ರಾಜಕೀಯಕ್ಕೆ ಎಂಟ್ರಿ ಆಗುತ್ತೀರಾ ಎಂದು ಕೇಳಿದಾಗ ಅವರು ನಕ್ಕು ಸುಮ್ಮನಾಗಿದ್ದಾರೆ. ಇದರ ಅರ್ಥ ನಿಜಕ್ಕೂ ನಿಗೂಢವಾಗಿದೆ. ಏನೇ ಇರಲಿ, ಹೇಗೆ ಇರಲಿ, ಮುಂದಿನ ದಿನಗಳಲ್ಲಿ ಬ್ರಹ್ಮಾಂಡ ಗುರುಜಿಯ ಇನ್ನಷ್ಟು ಮಾಹಿತಿಯನ್ನ, ಅದರಲ್ಲೂ ಅವರ ವೈಯಕ್ತಿಕ ಮಾಹಿತಿಯನ್ನ ಹಾಗೂ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ನಿಜಕ್ಕೂ ನೀವು ಬ್ರಹ್ಮಾಂಡ ಗುರುಜಿಯ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲರ ಜೊತೆ ಶೇರ್ ಮಾಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.